78ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರಿನ ಚಾಲ್ತಿಯಲ್ಲಿ 73ರ ಟಾರ್ಗೆಟ್ ಪಡೆದ ತಂಡ ಆರಂಭಿಕ ಹಂತದಲ್ಲಿ 8 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಈ ಹಂತದಲ್ಲಿ ಮಾತ್ರ ಬೀರೂಸಿನ ಆಟದ ಮುಖಾಂತರವಾಗಿ ಉತ್ತಮ ಕ್ಷೇತ್ರಾಕ್ಷರ ದಾಖಲಿಸಿಕೊಳ್ತಾ ಇದ್ದಾನೆ. ಮತ್ತೆ ನೌಶಾ ಮತ್ತೆ ಶಾಟ್ ಆಗಿ ಬಿದ್ದ ಚೆಂಡು ಮತ್ತೆ ಸಿಕ್ಸ್. ಪಂದ್ಯ ಕೂಡ ಸಾಗ್ತಾ ಇದೆ. ಆಲ್ಫಾ ಸ್ಪೋರ್ಟ್ಸ್ ಕ್ಲಬ್ ಪ್ರಸ್ತುತಪಡಿಸ್ತಾ ಇರುವ ಆಲ್ಫಾ ಮಾಸ್ಟರ್ ಟ್ರೋಫಿ ಚಾಲ್ತಿಯಲ್ಲಿ ದ್ವಿತೀಯ ಬಾರಿಗೆ ಮತ್ತೆ ಅಶೋಕ್ ಕ್ಷೇತ್ರಾಕ್ಷರ ಇನ್ನಿಂಗ್ಸ್ ದ್ವಿತೀಯ ಓವರ್ನ ಚಾಲ್ತಿಗೆ ಹೊಸದಾಟಿಗ ರಿಯಾಸ್. ಈ ಹಂತದಲ್ಲಿ ಗಾಳಿಯಲ್ಲಿ ಚೆಂಡು ಸದ್ಯ ಯಾವುದೇ ಅಪಾಯವಿಲ್ಲ, ಓಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಎಸ್ತಗಾರಿಕೆಯಲ್ಲಿ ಬಹಳಷ್ಟು ಯಶಸ್ಸನ್ನು ಸಾಧಿಸಿಕೊಂಡ ಆಟಗಾರ ನಜೀರ್ ಆಲ್ಫಾ ಸ್ಪೋರ್ಟ್ಸಿನ ಪರವಾಗಿ ದಾಳಿಗಾರಿಕೆ ವಿಭಾಗದಲ್ಲಿ ನವಾಜ್. ಈಗ ಮತ್ತೆ ಗಾಳಿಯಲ್ಲಿ ಚೆಂಡು ಸದ್ಯ ಯಾವುದೇ ಅಪಾಯವಿಲ್ಲ. ಒಂದು ರಿಯಾಜ್ಗೆ ಸತ್ತ ಚೆಂಡು ಬಿರುಸಿನ ಹೊಡೆತ ಮೂಲಕವಾಗಿ ಸೀಮಾ ರೇಖೆಗೆ ದಾಟಲ್ಪಡಿಸ್ತಾ ಇದೆ ಬೌಂಡರಿ. ಅಂತಿಮ ಎಸೆತಕ್ಕಾಗಿ ಮತ್ತೆ ರಿಯಾಜ್ಗೆ ಸತ್ತ ಚೆಂಡು ಬಿರುಸಿನ ಓಟಕ್ಕೆ ಪ್ರಯತ್ನ. ಅಲ್ತಾಫ್ ಅನ್ನು ಪರಿಚಯಿಸಿಕೊಳ್ತಾ ಇದೆ. ಆರಂಭಿಕ ಎಸೆತಕ್ಕಾಗಿ ಅಲ್ತಾಫ್ ನವಾಜ್ ಈ ಹಂತದಲ್ಲಿ ಬಿರುಸಿನ ಓಟಕ್ಕೆ ಪ್ರಯತ್ನವನ್ನು ಮಾಡಿದ್ರು. ನವಾಜ್ಗೆ ಸತ್ತ ಚೆಂಡು ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ತೃತೀಯ ಬಾರಿಗೆ ಮತ್ತೆ ಶಾಟ್ ಆಗಿ ಬಿದ್ದ ಚೆಂಡು ಮತ್ತೆ ಸಿಕ್ಸರ್. ಈ ನಡುವೆ ಮತ್ತೆ ಬಿರುಸಿನ ಸಿಕ್ಸರ್. ಮತ್ತೆ ರಿವರ್ಸ್ ಮಾದರಿ ಆಡುವ ಯತ್ನವನ್ನು ಮಾಡಿದ್ರು, ಯಶಸ್ಸುಗೊಳಿಸಾಗ್ತಾ ಇಲ್ಲ. ಫ್ರೆಂಡ್ಸ್ ಜಯಿಸ್ತಾ ಇದೆ ಈ ಒಂದು ಹಂತದಲ್ಲಿ. 4ನೇ ಚೆಂಡು ಸುಂದರ ರೀತಿ ಎಸ್ತಾ ಅಂಕಿ ಪಟ್ಟಿಯಲ್ಲಿ ಚುಕ್ಕೆ ಮಾತ್ರ ಸೇರ್ಪಡೆಗಳು. ಕೊನೆಯ 2 ಚೆಂಡು ತನ್ಮೂಲಕವಾಗಿ ಗಾಳಿಯಲ್ಲಿ ತೇಲಾಡುತ್ತಿರುವ ಚೆಂಡು ಬಳಸಿಕೊಂಡು ಕೊನೆಯ ಒಂದು ಬಾಕಿ ಉಳಿತಾ ಇದೆ. ಪಂದ್ಯಾಕೂಟದ ಅಂತಿಮ ಘಟ್ಟಕ್ಕೆ ಸಮಾರೋಪ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವಂತಹ ಇಮ್ತಿಯಾಜ್ ಗೋಲ್ತಮಜಲು, ಸೆಕ್ರೆಟರಿ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್, ಇವರನ್ನ ನಾನು ತುಂಬ ಹೃದಯದಿಂದ ಸ್ವಾಗತಿಸಿದ್ದೇನೆ.
ನಡೆಯಲಿದೆ. ನಮ್ಮ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ UH ಹಸೇನರ್, ಮಾಲಕರು UH ಲಾಜಿಸ್ಟಿಕ್, ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಇಮ್ತಿಯಾಸ್ ಗೋಲ್ತಮಜಲ್, ಸೆಕ್ರೆಟರಿ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್, ಇವರನ್ನು ಈ ಒಂದು ಸಮಾರಂಭಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ನಜೀರ್ ಲಿನಾಜ್ ಅವರು ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಧನ್ಯವಾದ ನಜೀರ್ ಅವರೇ. ಹಾಗೂ ಮತ್ತೋರ್ವ ಅತಿಥಿ ನೌಸದ್ ಹುಸೇನ್, ರೆಡ್ ಹಾಕ್ಸ್ ಮಂಗಳೂರು ತಂಡದ ಕ್ಯಾಪ್ಟನ್ ಆಗಿದ್ದು ಹಾಗೂ ನಮ್ಮ ಎಕ್ಸ್ ಕ್ಯಾಪ್ಟನ್ ಆಗಿ DKCA ಎಕ್ಸ್ ಕ್ಯಾಪ್ಟನ್ ಆಗಿರುವಂತಹ ನೌಸದ್ ಹುಸೇನ್, ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದವರು ನಮ್ಮವರೇ ಆಲ್ಫಾ ತಂಡದ ಅಧ್ಯಕ್ಷರಾಗಿರುವಂತಹ ಇಕ್ಬಾಲ್ ಕೇಂದ್ರ, ಇವರನ್ನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ತೌಫಿಕ್ ಅಹಮದ್, ಮ್ಯಾನೇಜರ್ ಆಲ್ಫಾ ಸ್ಪೋರ್ಟ್ಸ್ ಕ್ಲಬ್, ಇವರನ್ನು ಈ ಒಂದು ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮವರೇ ಆದಂತಹ ನಜೀರ್ ಲಿನಾಸ್, ವೈಸ್ ಪ್ರೆಸಿಡೆಂಟ್ ಆಲ್ಫಾ ಸ್ಪೋರ್ಟ್ಸ್ ಕ್ಲಬ್, ಇವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸಿದ್ದೇನೆ. ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದವರು ಬದ್ರುದ್ದೀನ್, ಉದ್ಯಮಿ ಮಂಗಳೂರು, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ವಿನ್ನಿಂಗ್ ತಂಡದ ಮಾಲಕರಾಗಿರುವಂತಹ ಹಫೀಜ್ ರವರು, ಫೈಬರ್ ಕ್ಲಾಸ್ KSA, ತಾವು ಕೂಡ ಆಸನವನ್ನ ಸ್ವೀಕರಿಸಬೇಕಂತ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಸುತ್ತಿದ್ದೇನೆ. ಇದರಲ್ಲಿ ನಾವೊಂದು ಸಣ್ಣ ಬದಲಾವಣೆಯನ್ನು ಮಾಡಿದ್ದೇವೆ. ಈಗ ಜೂನಿಯರ್ಸ್ ಪಂದ್ಯಾಕೂಟವನ್ನ ನಾವು ಆಯೋಜಿಸಿದ್ದೆವು. 15 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಒಂದು 2 ತಂಡದ ಪಂದ್ಯಾಕೂಟವನ್ನ ನಾವು ಆಯೋಜಿಸಿದ್ದೆವು. ಇದರ ಪ್ರಶಸ್ತಿಯನ್ನ ನಾವು ಮೊದಲಿಗೆ ನೀಡುವುದಾಗಿ ನಿರ್ಧರಿಸಿದ್ದೇವೆ. ಈ ಒಂದು ಪಂದ್ಯಕೂಟದಲ್ಲಿ ಆಲ್ಫಾ ವಾರಿಯರ್ಸ್ ತಂಡ ವಿಜಯಿಯಾಗಿರುತ್ತದೆ. ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಇಲಾಫ್ ಬಂದು ತಮ್ಮ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು. ಇದನ್ನು UH ಹಸೇನ್ ಅವರು ನೀಡಬೇಕಂತ ವಿನಂತಿಸುತ್ತಿದ್ದೇನೆ. ಹಾಗೂ ಈ ಒಂದು ಕಿರಿಯರ ಪಂದ್ಯಕೂಟದಲ್ಲಿ ರನ್ನರ್ಸ್ ಅಪ್ ಆಗಿರುವಂತಹ ತಂಡ ಆಲ್ಫಾ ಸ್ಟ್ರೈಕರ್ಸ್, ಇದರ ಎಲ್ಲಾ ಸದಸ್ಯರು ಸಾಲಾಗಿ ಬಂದು ತಮ್ಮ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ಈ ಕಿರಿಯರ ಪಂದ್ಯಾಕೂಟದಲ್ಲಿ ವಿನ್ನರ್ಸ್ ಆಗಿ ಮಿಂಚಿದಂತಹ ತಂಡ ಆಲ್ಫಾ ವಾರಿಯರ್ಸ್. ಈ ತಂಡದ ಎಲ್ಲಾ ಪಂದ್ಯ ಕ್ರೀಡಾಪಟುಗಳು ಸಾಲಾಗಿ ಬಂದು ತಮ್ಮ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು.
ಮಾಸ್ಟರ್ ಟ್ರೋಫಿ ಹಾಗೂ ಆಲ್ಫಾ ಪ್ರೀಮಿಯರ್ ಲೀಗ್ 2022 ಈ ಒಂದು ಪಂದ್ಯಾಕೂಟಕ್ಕೆ ನಮ್ಮ 2 ದಿನಗಳಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ ಹರಿರಾಮ್ ಶಂಕರ್ ಸರ್ IPS ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಪೊಲೀಸ್. ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಸಮಾರಂಭ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಮ್ತಿಯಾಸ್ ಗೋಲ್ತಮಜ್ಲು ಇವರು 1-2 ಮಾತನ್ನ ಆಡ್ಬೇಕಂತ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. First of all, I would like to congratulate the organizers of this tournament of sports club for organizing such a wonderful tournament. ಮಾಸ್ಟರ್ಸ್ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದು ದಿಸ್ ಇಸ್ ಎಲ್ಲ ಜಾಗದಲ್ಲಿ ಆಗುವಂಥ ಟೂರ್ನಮೆಂಟ್ ಅಲ್ಲ. ಮಾಸ್ಟರ್ಸ್ ಮೋಸ್ಟ್ ಆಫ್ ದಿ ಟೈಮ್ ಐ ಆಮ್ ಸೀಯಿಂಗ್ ಓನ್ಲಿ ಇನ್ ಉಲ್ಲಾಲ್. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಫಾರ್ ದಿ ಅಲ್ಫಾ ಸ್ಪೋರ್ಟ್ಸ್ ಕ್ಲಬ್. ಇಟ್ಸ್ ಬಿನ್ ಡನ್ ವಂಡರ್ಫುಲ್ ಈವೆಂಟ್. ಮತ್ತೊಂದು ವಿಷಯ ಏನಂದರೆ ಉಲ್ಲಾಳದಲ್ಲಿ ತುಂಬ ಟ್ಯಾಲೆಂಟ್ ಇದೆ ಕ್ರಿಕೆಟಲ್ಲಿ, ಎಸ್ಪೆಷಲಿ ಕ್ರಿಕೆಟಲ್ಲಿ ತುಂಬ ಟ್ಯಾಲೆಂಟ್ ಇದೆ. ಆದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಫಾರ್ ಸ್ಪೋರ್ಟ್ಸ್ ಟು ಟೇಕ್ ದಿಸ್ ಟು ನೆಕ್ಸ್ಟ್ ಲೆವೆಲ್. ಇಲ್ಲಿಂದ ಕೆಲವು ಪ್ಲೇಯರ್ಸ್ KPL ಆಗಲಿ, MPL ಆಗಲಿ, IPL ಆಗಲಿ ಇಂಥ ದೊಡ್ಡ ದೊಡ್ಡ ಟೂರ್ನಮೆಂಟ್ ಆಡಿ ಉಲ್ಲಾಲ್ಗೆ ಒಂದು ಒಳ್ಳೆ ಹೆಸರು ಬರುವಾಗೆ ಮಾಡಬೇಕಂತ, ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಬೇಕಂತ ಅಕಾಡೆಮಿ ಮಾಡುವಂಥ ಪ್ಲ್ಯಾನ್ ಕೂಡ ಆಲ್ಫಾ ಸ್ಪೋರ್ಟ್ಸ್ ಅವರೊಂದು ಅಕಾಡೆಮಿ ಮಾಡುವಂತ ನಾನು ನೋಡಿದ್ದೇನೆ. ಇಲ್ಲಿ ಅಂಡರ್ 15 ಟೂರ್ನಮೆಂಟ್ ಕೂಡ ಮಾಡಿದ್ದಾರೆ. ದಟ್ ಈಸ್ ಸಮಥಿಂಗ್ ವೆರಿ ಸ್ಪೆಷಲ್, ಹೊಸ ಇನಿಷಿಯೇಟಿವ್. ಫಾರ್ ದ್ಯಾಟ್ ಆಲ್ಸೋ ಐ ಕಂಗ್ರ್ಯಾಚುಲೇಟ್ ದೆಮ್. ಸೊ ಟ್ಯಾಲೆಂಟ್ ಇದೆ, ಇಟ್ಸ್ ಜಸ್ಟ್ ಅಬೌಟ್ ಗ್ರೂಮ್ ಮಾಡುವಂಥದ್ದು. ಅದನ್ನು ಆಲ್ಫಾ ಸ್ಪೋರ್ಟ್ಸ್ ಅವರು ಪರ್ಫೆಕ್ಟ್ ಆಗಿ ಮಾಡ್ಬೋದು. ಯಾಕಂದರೆ ತುಂಬ ಎಕ್ಸ್ಪೀರಿಯನ್ಸ್ ಕ್ಲಬ್. ನಾವು ಯಂಗ್ಸ್ ಆಗಲೇ ಆಲ್ಫಾ ಸ್ಪೋರ್ಟ್ಸ್ ಕ್ಲಬ್ ಹೆಸರು ಗೆಲ್ತಾ ಇದ್ದೇವೆ. ಸೊ ಲೆಟ್ಸ್ ಟೇಕ್ ಇಟ್ ಟು ದಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾ ಆಲ್ಫಾ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ, ದಿಸ್ ಹ್ಯಾಸ್ ಬಿನ್ ದಿ ಒನ್ ಆಫ್ ದಿ ಬೆಸ್ಟ್ ಟೂರ್ನಮೆಂಟ್. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಯಶಸ್ವಿಯಾಗಲಿ ಎಂದು ಹಾರೈಸಿದ ಇಮ್ತಿಯಾಸ್ ಗೋಲ್ತಮಜ್ಲು ಇವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಆಲ್ಫಾ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅಧ್ಯಕ್ಷರಾಗಿರುವಂತಹ ಇಕ್ಬಾಲ್ ಕೆಮ್ರಾ ಇವರು ಕೂಡ ಸಮಾರೋಪ ಸಮಾರಂಭವನ್ನ ಉದ್ದೇಶಿಸಿ 2 ಮಾತಾಡಬೇಕಂತ ವಿನಂತಿ. ಆಲ್ಫಾ ಸ್ಪೋರ್ಟ್ಸ್ ಕ್ಲಬ್ ಮಾಸ್ಟರ್ ಟ್ರೋಫಿ ಹಾಗೂ ಆಲ್ಫಾ ಲೀಗ್ ಪಂದ್ಯಾಕೂಟದಲ್ಲಿ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಈ ಒಂದು ಪಂದ್ಯಾಕೂಟಕ್ಕೆ ಬಹಳ 10 ದಿವಸಗಳಿಂದ ನಮ್ಮ ಆಲ್ಫಾ ತಂಡದ ನಾಯಕನಾಗಿರುವಂತಹ ಇಮ್ತಿಯಾಜ್ ಹಾಗೂ 4 ಜನ ಒಟ್ಟಿಗೆ ಸೇರಿ ಒಂದು 2 ವಾರಗಳಿಂದ ಈ ಒಂದು ಪಂದ್ಯಾಕೂಟಕ್ಕೆ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈ 15 ದಿವಸದಲ್ಲಿ ಮಾಡಿದಂಥ ಸಹಕಾರದಲ್ಲಿ 2 ದಿವಸದಲ್ಲಿ ಆಡಿ ಪಂದ್ಯಾಕೂಟ ಒಳ್ಳೆಯ ರೀತಿಯಲ್ಲಿ ಮುಗಿಯಿತು. ಈ ಪಂದ್ಯಾಕೂಟಕ್ಕೆ ಭಾಗವಹಿಸಿದಂತಹ ಮಾಸ್ಟರ್ ಟ್ರೋಫಿಯಲ್ಲಿ 6 ತಂಡಗಳು ಮತ್ತು ಆಲ್ಫಾ ಲೀಗ್ 4 ತಂಡಗಳು ಭಾಗವಹಿಸಿ ನಮಗೆ ಉತ್ತಮ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಇನ್ನು ಬರುವಂತಹ ಮುಂದಿನ ಆಲ್ಫಾ ಟ್ರೋಫಿ ಮತ್ತು ಮಾಸ್ಟರ್ ಬರುವಂತಹ ಈ ಟ್ರೋಫಿಯಲ್ಲಿ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಮತ್ತೊಂದು ವಿಶೇಷ ಏನೆಂದರೆ ನಮ್ಮ ಉಲ್ಲಾಳದಲ್ಲಿ 15 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಈ ಒಂದು ಆಲ್ಫಾ ಟ್ರೋಫಿಯಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲರೂ ಕೂಡ ಮಕ್ಕಳಿಗೆ ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಮ್ಮ ಮಕ್ಕಳಿಗೆ ನೀವು ಅವಕಾಶ ಕೊಟ್ಟರೆ ಇನ್ನು ಬರುವಂತಹ ನಮಗೆ ಫ್ಯೂಚರ್ನಲ್ಲಿ ಆ ಮಕ್ಕಳು ನಮಗೆ ಸಿಗ್ತಾರೆ. ಯಾಕೆಂತ ಹೇಳಿದ್ರೆ ಉಲ್ಲಾಳದಲ್ಲಿ ಮಾಸ್ಟರ್ ಟ್ರೋಫಿ ಇರಲಿಲ್ಲ. ಈ ಒಂದು ಮಾಸ್ಟರ್ ಟ್ರೋಫಿ ಆಡಲಿಕ್ಕೆ ನಮಗೆ ಪ್ರಥಮವಾಗಿ ಈ ಒಂದು ಉಲ್ಲಾಳದ ನಜೀರ್ ಅವರು, ಸ್ಪೋರ್ಟಿಂಗ್ ನಜೀರ್ ಅವರು ಬಹಳ ಸಹಕಾರದಿಂದ ಈ ಒಂದು ಮಾಸ್ಟರ್ ಟ್ರೋಫಿ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಅವರ ನಂತರ ಎಲ್ಲರೂ ಕೂಡ ಒಂದು ಈ ಮಾಸ್ಟರ್ ಟ್ರೋಫಿ ಆಗ್ತಾ ಉಂಟು ಉಲ್ಲಾಳದಲ್ಲಿ. ಇನ್ನೂ ಕೂಡ ಬರುವಂತಹ ದಿವಸಗಳಲ್ಲಿ ಮಾಸ್ಟರ್ ಟ್ರೋಫಿಯನ್ನು ಎಲ್ಲರೂ ಆಡಿಸಬೇಕು. ಪ್ರಥಮವಾಗಿ ಇವತ್ತಿನ ಒಂದು ಮಾಸ್ಟರ್ ಟ್ರೋಫಿಯಲ್ಲಿ ಪ್ರಥಮವಾಗಿ ಜಯಿಸಿದಂತಹ ಉಲ್ಲಾಳ ಸ್ಪೋರ್ಟಿಂಗ್ ತಂಡವರಿಗೆ ಮತ್ತು ದ್ವಿತೀಯ ಸ್ಥಾನ ಪಡೆದಂತಹ ಬೊಟ್ಟು ಫ್ರೆಂಡ್ಸ್ ಅವರಿಗೆ ಕೂಡ ನಾನು ಅಭಿನಂದಿಸಿದ ಮಾತನ್ನು ಮುಗಿಸ್ತಾ ಇದ್ದೇನೆ. ಆಗಮಿಸಿದ್ದಾರೆ ಹರಿರಾಮ್ ಶಂಕರ್ ಸರ್ IPS ಡಿಸ್ಟ್ರಿಕ್ಟ್
ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ನಾನು ಈ ಒಂದು ಸಮಾರೋಪ ಸಮಾರಂಭಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸಿದ್ದೇನೆ. ಇವರಿಗೆ UH ಹಸೇನಾರ್ ಅವರು ಸ್ಮರಣಿಕೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿಸುತ್ತಿದ್ದೇನೆ. ಆಲ್ಫಾ ಮಾಸ್ಟರ್ ಟ್ರೋಫಿ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದ ಎಲ್ಲ ಈ ಯಾವ ತಂಡ ಇದರಲ್ಲಿ ಹಿಂದಿದೆ ಅವರಿಗೆ ಮೊಟ್ಟ ಮೊದಲಾಗಿ ನೀವೆಲ್ಲರ ಪರವಾಗಿ ನಾನನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕ್ರೀಡಾ ಅದೇ ರೀತಿ ಸ್ಪೆಸಿಫಿಕ್ಲಿ ಕ್ರಿಕೆಟ್ ಅಷ್ಟಂತೂ ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿದೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಯುವ ಜನತೆ ಇದು ತುಂಬ ಜಾಸ್ತಿ ಇದೆ. ಈಗ ನಂಬರ್ಸು ಏನಾಗ್ತದೆ, ಕೆಲವೊಮ್ಮೆ ಬೇರೆ ಬೇರೆ ರೀತಿಯಲ್ಲಿ ಎನರ್ಜಿಗಳು ಡೈವರ್ಟ್ ಆಗ್ತದೆ. ಆದರೆ ನಾವೆಲ್ಲರೂ ಸ್ಪೋರ್ಟ್ಸ್ ರಿಲೇಟೆಡ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದರೆ ನಮ್ಮ ಮಕ್ಕಳು, ನಮ್ಮ ನೆಕ್ಸ್ಟ್ ಜನ್ರೇಷನ್ ಯಾರ್ಯಾರಿದ್ದಾರೆ ಅವ್ರದ್ದು ಎನರ್ಜಿ ಎಲ್ಲ ಕರೆಕ್ಟ್ ಡೈರೆಕ್ಷನಲ್ಲಿ ಡೈವರ್ಟ್ ಆಗ್ತದೆ, ಹೆಲ್ತ್ ಚೆನ್ನಾಗಿರ್ತದೆ. ಈ ರೀತಿ ಒಮ್ಮೆ ನಾವು ಗಂಗೊಳ್ಳಿಯಲ್ಲಿ, ನಾನು ASP ಕುಂದಾಪುರ ASP ಆಗಿದ್ದಾಗ ಗಂಗೊಳ್ಳಿಯಲ್ಲಿ ಒಂದು ಗ್ರೌಂಡ್ ಈ ಥರ ಇದೆ, ಅಲ್ಲಿ ನಾವು ಪಂಚಗಂಗಾವಳಿ ಮತ ಸೌಹಾರ್ದ ಟ್ರೋಫಿ ಅಂತ ಒಂದು ಟ್ರೋಫಿ ಆಯೋಜಿಸಿದ್ದೇನೆ. ಅಲ್ಲಿ ಆ ಗ್ರೌಂಡ್ದು ಕಳೆದ 10 ವರ್ಷದಿಂದ ಯಾವ ಕ್ರಿಕೆಟು ಆಗ್ತಾ ಇರಲಿಲ್ಲ. ಗಂಗೊಳ್ಳಿ ಸ್ವಲ್ಪ ಸೂಕ್ಷ್ಮ ಜಾಗ ಇದ್ದದಕ್ಕೆ ಯಾವಾಗಲೂ ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಾ ಇತ್ತು. ಸೊ ನಾನಲ್ಲಿ ಹೋಗಿ ನೋಡಿದಾಗ ಕಂಡುವುದು ನನಗೇನೆಂದರೆ, ಅಲ್ಲಿ ಯುವಕರು ತುಂಬ ಜನ ಇದ್ದಾರೆ, ಯಾವುದೇ ಕೋಮಿನವರಾಗಲಿ ತುಂಬ ಜನ ಇದ್ದಾರೆ, ಎಲ್ಲರಿಗೂ ತುಂಬ ಎನರ್ಜಿ ಇದೆ, ಆ್ಯಕ್ಟಿವ್ ಇದ್ದಾರೆ. ಆದರೆ ಅದನ್ನು ಒಂದು ಔಟ್ಲೆಟ್, ಒಂದು ಚಾನಲ್ ಯಾವುದು ಸಿಗ್ತಾ ಇರಲಿಲ್ಲ. ಆಮೇಲೆ ನಾವು 5 ದಿನ ಡೇ ಆ್ಯಂಡ್ ನೈಟ್ ಕ್ರಿಕೆಟ್ ಟ್ರೋಫಿಯಲ್ಲಿ ಆಯೋಜಿಸಿದ್ದೀವಿ. ತುಂಬ ಚೆನ್ನಾಗಿ ಆಗಿದೆ. ಅದಾದಮೇಲೆ ನಾನು ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಯಾಕೆಂದರೆ ಅಲ್ಲಿ ಎಲ್ಲ ಕೋಮಿನವರು, ಅದು ಕೂಡ ನಾವು ಸ್ಪೆಸಿಫಿಕ್ಕಾಗಿ ಹೇಳಿದ್ದೀವಿ, ಒಂದೊಂದು ಟೀಮಲ್ಲಿ ಎಲ್ಲ ಕೋಮಿನಿದ್ದವರು ಬೇಕೇ ಬೇಕು ಅಂತ. 11 ಜನ ಇದ್ದರೆ ಅದರಲ್ಲಿ ಒಂದೇ ರಿಲೀಜನಲ್ಲಿದ್ದವರು 7 ಜನಕ್ಕಿಂತ ಜಾಸ್ತಿ ಇರಲಿಕ್ಕಿಲ್ಲ ಅಂತ. ಸೊ ನಮ್ಮ ಬೇರೆ ಬೇರೆ ಟೀಮ್ಗಳಿತ್ತು. ಮುಬಾರಕ್ ಗಂಗೊಳ್ಳಿ ಅಂತ ಒಂದು ಟೀಮ್ ಇತ್ತು, ಗ್ರೀನ್ ಡ್ರೆಸ್ ಇತ್ತು, ಅದರಲ್ಲಿ ರಾಮನು ಲಕ್ಷ್ಮಣನೆಲ್ಲ ಆಡಿದ್ದಾನೆ. ಅದೇ ರೀತಿಯಲ್ಲಿ ವೀರಕೇಸರಿ ಗಂಗೊಳ್ಳಿ ಅಂತ ಟೀಮಲ್ಲಿ ಅಬ್ದುಲ್ಲನು ಫರೂಕ್ ಎಲ್ಲ ಆಡಿದ್ದಾರೆ, ಕೇಸರಿ ಬಣ್ಣ ಹಾಕ್ಕೊಂಡು. ಅದರಲ್ಲಿ ಎಲ್ಲ ಟೀಮಲ್ಲಿ ಒಬ್ಬೊಬ್ಬರು ಪೊಲೀಸ್ ಸಿಬ್ಬಂದಿ ಕೂಡ ಇದ್ದರು. ಸೊ ಅದರಿಂದ ಏನಾಗಿದೆ, ನಾನು 1.5 ವರ್ಷ ಇದ್ದೆ ಅಲ್ಲಿ ಗಂಗೊಳ್ಳಿಯಲ್ಲಿ. ಯಾವುದೇ ರೀತಿಯಲ್ಲಿರುವಂಥ ಕೋಮು ಸಮಸ್ಯೆಗಳಾಗಲಿಲ್ಲ. ಒಂದು ಎರಡನೇದು, ಎಲ್ಲರ ಮಧ್ಯದಲ್ಲಿ ಒಂದು ಫ್ರೆಂಡ್ಶಿಪ್ ಇತ್ತು. ಈಗ ಮುಂಚೆ ಏನಾಗ್ತದೆ, ಬೇರೆ ಬೇರೆ ಗ್ರೂಪ್ ಜೊತೆ ಇಂಟ್ರ್ಯಾಕ್ಟ್ ಮಾಡದೆ ಜನರಿಗೆಲ್ಲ ಅವರು ಹಾಗಿದ್ದಾರೆ ಇವರು ಹೀಗಿದ್ದಾರೆ ಅಂತ ಕೆಲವೊಂದು ತಪ್ಪು ತಿಳುವಳಿಕೆಗಳು ತಲೆ ಒಳಗಡೆ ಇರ್ತದೆ. ಆದರೆ ಈ ಥರ ಕ್ರಿಕೆಟೆಲ್ಲ ಆಡಿ ಜೊತೆಗೆ ಫ್ರೆಂಡ್ಸ್ ಆಗಿದ ನಂತರ ಅವ್ರಿಗೆ ಗೊತ್ತಾಗಿದೆ ನಾವೆಲ್ಲರೂ ಒಂದೇ ಥರ ಜನನೇ, ಏನು ವ್ಯತ್ಯಾಸ ಇಲ್ಲ ಅಂತ. ಸೊ ಈ ಒಂದು ದೊಡ್ಡ ಮೆಸೇಜ್ ಯಾವಾಗಲೂ ಸ್ಪೋರ್ಟ್ಸ್ ನಾವು ಎಲ್ಲರಿಗೂ ಸಿಗುವಂಥದ್ದು, ನಮ್ಮ ಮಧ್ಯದಲ್ಲಿ ಯಾವುದೇ ರೀತಿಯಲ್ಲಿ ಇರುವಂಥ ವ್ಯತ್ಯಾಸಗಳಿಲ್ಲ ಅಂತ. ಸೊ ಈ ರೀತಿಯಲ್ಲಿ ಇನ್ನು ಮುಂದೆ ಕೂಡ ಈ ಸಂಸ್ಥೆ ಸ್ಪೋರ್ಟ್ಸ್ ಪ್ರೋಗ್ರಾಮ್ಸು ಆಯೋಜಿಸಲಿ, ನಡೆಯಲಿ, ಉಳ್ಳಾಳದಲ್ಲಿ ಯಾವಾಗಲೂ ಸ್ಪೋರ್ಟ್ಸ್ ಮತ್ತು ಆ್ಯಕ್ಟಿವ್ ಆಗಿ ಇರಲಿ ಅಂತ ಹಾರೈಸ್ತಾ ಈ ಒಂದು ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಫಯಾಜ್ OFC ಅವರು ಕೂಡ ಬಂದು ತಮ್ಮ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ಇವರಿಗೆ ನಜೀರ್ ಬಿನಾಸ್ ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ. ನಮ್ಮ ಆಲ್ಫಾ ತಂಡಕ್ಕೆ ಒಂದು ವಿಶೇಷ ಪ್ರಶಸ್ತಿಯನ್ನ ನೀಡುವುದಾಗಿ ನಾವು ನಿರ್ಧರಿಸಿರ್ತೇವೆ. ಆಲ್ಫಾ ತಂಡವನ್ನ UPL ಅಲ್ಲಿ ಆಲ್ಫಾ ತಂಡಕ್ಕೆ ಘನತೆಯನ್ನ ತಂದಂತಹ ಇಬ್ಬರು ಕ್ರೀಡಾಪಟುಗಳು. UPL 2021ರಲ್ಲಿ ಬೆಸ್ಟ್ ಕ್ಯಾಚ್ ಪ್ರಶಸ್ತಿಯನ್ನ ತಂದು ಆಲ್ಫಾದ ಹಿರಿಮೆಯನ್ನ ಹೆಚ್ಚಿಸಿದಂತಹ ಇಮ್ತಿಯಾಜ್ ಆಲ್ಫಾ ತಂಡದ ನಾಯಕ ಇವರು ಬಂದು ತಮ್ಮ ಒಂದು ಪ್ರಶಸ್ತಿಗೆ ಪೂರಕವಾಗಿ ನಮ್ಮ ಆಲ್ಫಾ ತಂಡದಿಂದ ಒಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ಇವರಿಗೆ ತಂಡದ ನಮ್ಮ ಅಧ್ಯಕ್ಷರಾಗಿರುವಂತಹ ಇಕ್ಬಾಲ್ ಕೆಂಡ್ರಾ ಇವರ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸಿದ್ದೇನೆ. ಅದೇ UPL 2021ರಲ್ಲಿ ಬೆಸ್ಟ್
ಬೆಸ್ಟ್ ವಿಕೆಟ್ ಕೀಪರ್, ಉಳ್ಳಾಲ ಕಂಡಂತ ಒಂದು ಶ್ರೇಷ್ಠ ವಿಕೆಟ್ ಕೀಪರ್ ಸುಹೇಬ್ ಅವರು ಕೂಡ UPL ಅಲ್ಲಿ ಬೆಸ್ಟ್ ವಿಕೆಟ್ ಕೀಪರ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇದನ್ನ ಬೆನ್ನತ್ತಿಗೇರಿಸುವಲ್ಲಿ ಯಶಸ್ವಿಯಾದಂತಹ ಕ್ರೀಡಾಪಟುಗಳು. ವಿಶೇಷ ಗೌರವ ನಮ್ಮ ಆಲ್ಫಾ ತಂಡಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಎಲ್ಲ ಪಂದ್ಯಾಕೂಟಗಳಲ್ಲಿ ನಮಗೆ ತಮ್ಮ ಸಪೋರ್ಟ್ ಅನ್ನ ನೀಡಿದಂತಹ ಒಬ್ಬ ವಿಶೇಷ ಅತಿಥಿ UH ಹುಸೇನರ್. ಇವರು ಆಲ್ಫಾ ತಂಡಕ್ಕೆ ಎಲ್ಲ ಚಾರಿಟಿಯಲ್ಲೂ ತುಂಬಾ ಸಪೋರ್ಟ್ ಅನ್ನ ನೀಡಿದಂತಹ ಒಂದು ಹಾಗೂ ಈ ಒಂದು ಪಂದ್ಯಾಕೂಟಕ್ಕೂ ಪ್ರಶಸ್ತಿ ಸಹಕಾರವನ್ನ ನೀಡಿದಂತಹ UH ಹುಸೇನರ್ ಅವರಿಗೆ ಒಂದು ವಿಶೇಷ ಸ್ಮರಣಿಕೆಯನ್ನ ಆಲ್ಫಾ ತಂಡವು ನೀಡಿ ಗೌರವಿಸಿದ್ದಾರೆ. ಇವರಿಗೆ ಸ್ಮರಣಿಕೆಯನ್ನ ನಮ್ಮ ಪಂದ್ಯಕೂಟದ ಮುಖ್ಯ ಅತಿಥಿಯಾಗಿರುವಂತಹ DCP ಹರಿರಾಮ್ ಶಂಕರ್ ಸರ್ ಅವರು ನೀಡಿ ಗೌರವಿಸಬೇಕೆಂದ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. Yes, you're right. Janardana Janna. Nazir ಅವರೇ. ಅದೇ ರೀತಿ ಬೆಸ್ಟ್ ಬೌಲರ್. Any guesses? No, this time Ashraf. ಧನ್ಯವಾದಗಳು ಇಮ್ತಿಯಾಜ್ ಅವರೇ, ಅಭಿನಂದನೆಗಳು ಅಶ್ರಫ್ ಅವರೇ. ಹಾಗೆ ಬೆಸ್ಟ್ ಬ್ಯಾಟ್ಸ್ಮನ್ ಅಗೈನ್ ಸೇಮ್ ಮ್ಯಾನ್ ಜನ. ಕಂಗ್ರಾಚುಲೇಷನ್ ಜನ. ಇವರಿಗೆ ನೌಷಾದ್ ರವರು ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಂತ ವಿನಂತಿಸಿದ್ದೇವೆ. ಹಾಗೆ ಮ್ಯಾನ್ ಆಫ್ ದ ಮ್ಯಾಚ್ ಅಬೌವ್ 40, ಮ್ಯಾನ್ ಆಫ್ ದ ಸೀರೀಸ್ ಅಬೌವ್ 40 ಇಕ್ಬಾಲ್. ಬೋತ್ ಟು ಫ್ರೆಂಡ್ಸ್. ಮಾಸ್ಟರ್ಸ್ ಟ್ರೋಫಿಯ ವಿನ್ನರ್ಸ್ ತಂಡ ಸ್ಪೋರ್ಟಿಂಗ್ ಉಳ್ಳಾಲ್. ಇದರ ಇಬ್ಬರು ಕ್ರೀಡಾಪಟುಗಳು ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ಇದರ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸುಮಿತ್ ಫೈಬರ್ ಪ್ಲಾಸ್ಟ್ ತಂಡದ ಸುಮಿತ್ ರವರಿಗೆ. ಆಸ್ಪಾಕ್ ಕಿಂಗ್ಸ್ ಆಲ್ಫಾ. Best batsman again Sumit. ಈ ತಂಡದ ಈ ಒಂದು ಪಂದ್ಯಾಕೂಟದ ಮ್ಯಾನ್ ಆಫ್ ದ ಸೀರೀಸ್, ಮ್ಯಾನ್ ಆಫ್ ದ ಸೀರೀಸ್. Any guesses? Yes, you're right, Bayas. ಅದೇ ರೀತಿ ಈ ಒಂದು ಆಲ್ಫಾ ಪ್ರೀಮಿಯರ್ ಲೀಗ್ ನ ರನ್ನರ್ ಅಪ್ ತಂಡವಾಗಿ ಮಿಂಚಿದಂತಹ ತಂಡ ಕಿಂಗ್ಸ್ ಆಲ್ಫಾ. ಇದರ ಎಲ್ಲ ಕ್ರೀಡಾಪಟುಗಳು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಂತ ವಿನಂತಿಸುತ್ತಿದ್ದೇನೆ.
2022 Alpha Fiber Plus. Congratulations, Alpha Fiber Plus.